ಹೇಳೋದು. ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತು ಶುಕ್ರವಾರ, ನಾಗರ ಪಂಚಮಿ. ಎಲ್ಲರಿಗೆ ಕೂಡ ನಾಗರ ಪಂಚಮಿಯ ಶುಭಾಶಯಗಳು. ಮತ್ತು ಇವತ್ತು ಒಳ್ಳೆ ಬಿಸಿಲು ಕೂಡ ಉಂಟು ಬೆಳಿಗ್ಗಿನಿಂದ ಕೂಡ. ಯಾರಿಗೆ ಸಹ ತಲೆ ಬಿಸಿಲ್ಲ, ನಾಗನ ಕಲ್ಲಿಗೆ ಹಾಲು ಹಾಕಲಿಕ್ಕೆ ಹೋಗೋರಿಗೆ, ಪೂಜೆ ಮಾಡಲಿಕ್ಕೆ ಹೋಗೋರಿಗೆ ಎಲ್ಲ. ಸೊ ನೋಡೋಣ ನಮ್ಮ ಮನೆಯಲ್ಲಿ ಸಹ ಎಂತೆಲ್ಲ ವಿಶೇಷ ಅಂತ ಹೇಳಿ. ಇದು ಗರಿಕೆ ಹುಲ್ಲಿನ ರಸ. ಆರೋಗ್ಯವಂತರು ಕೂಡ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಕುಡಿಯಬಹುದಾದಂತಹ ಔಷಧೀಯ ಗುಣ ಇರುವಂತಹ ಗರಿಕೆ ಹುಲ್ಲಿನ ರಸ ಅಂತ ಇದು. ಹಾಗಾಗಿ ಯಾರು ಸಹ ಹೆದರಬೇಡಿ, ಇದರಲ್ಲಿ ಹೇರಳವಾಗಿ ಕಬ್ಬಿಣಾಂಶ ಉಂಟು. ಹೆಂಗಸರಿಗೆಲ್ಲ ತುಂಬ ಒಳ್ಳೆಯದು, ಅಂದರೆ ನಮಗೆ ಸ್ವಲ್ಪ ಕಬ್ಬಿಣಾಂಶ ಜಾಸ್ತಿ ಬೇಕಾಗ್ತದೆ. ಹಾಗಾಗಿ ಇದೊಂದು ಹೊಸ ಟ್ರಯಲ್. ನಮಗೆ ಯಾವುದೇ ರುಚಿಯಲ್ಲಿ ಭಿನ್ನತೆ ಅಂತ ಇಲ್ಲ, ನೀರು ಕುಡ್ದ ಹಾಗೆ. ಮತ್ತು ಸ್ವಲ್ಪ ಹಸಿ ಹುಲ್ಲಿನ ಒಂದು ಸ್ಮೆಲ್ ಉಂಟು ಅಷ್ಟೇ. ಸೊ ಟ್ರೈ ಮಾಡಿ. ರಾಮ್ ರಾಮ್ ಪೋಯ್ ತೋಟಂಗ್ ಪೋಯ್ ನೀ ಬಲೆ ಬಾಬಾ ತೋಟಂಗ್ ಪೋಯಾ ಹಾಂ ಪೋಯ್. ಇವತ್ತು ನಾಗರ ಪಂಚಮಿ ಆದರೂ ಕೂಡ ನಮಗೆ ಅಂದರೆ ಅಕ್ಕಿದೆಲ್ಲ ತಿನ್ನಬಾರ್ದು ಅಂತ ಹೇಳುವಂತಹ ಯಾವುದೇ ವ್ರತ ಇಲ್ಲ. ಹಾಗಾಗಿ ಇವತ್ತು ಬೆಳಿಗ್ಗೆ ನಾನು ನೀರು ದೋಸೆ ಮಾಡ್ತಾ ಇದ್ದೇನೆ ತಿಂಡಿಗೆ. ಹಸ್ಬೆಂಡ್ ಮತ್ತು ಭಾವನಿಗೆ ನಾಗರ ಪಂಚಮಿಗೆ ಹಾಲು ಹಾಕಲಿಕ್ಕೆ, ಪೂಜೆ ಮಾಡಲಿಕ್ಕೆ ಎಲ್ಲ ಹೋಗ್ಲಿಕ್ಕೆ ಇದ್ದ ಕಾರಣ ಬೆಳಿಗ್ಗೆ ಬೇಗ ನಾನು ದೋಸೆ ಎಲ್ಲ ಮಾಡಿ ಕೊಟ್ಟದ್ದು. ಅದರ ನಂತರ ನಾನು ಬಂಟಿಯನ್ನು ವಾಕಿಂಗ್ ಕರ್ಕೊಂಡೋಗಿ ಹಸುಗಳನ್ನು ಒಬ್ಬೊಬ್ಬರನ್ನೇ ಕಟ್ಟಿದ್ದೆ. ಅಷ್ಟು ಹೊತ್ತಿಗೆ ನಮ್ಮ ಕೆಲಸದವ ಕೂಡ ಬಂದು ಓ ಮುಳ್ಕಟ್ಟ ನಡುತ್ತ ಮರಕ್ಕೆ ನಾನೈತು ಬರ್ತಾನ. ಹಾಂ ಹಾಂ ನಮ್ಮ ತುಳುನಾಡಿನ ಪ್ರಸಿದ್ಧವಾದಂತಹ ಮಂಜಲ್ ತೀರದ ಅಡ್ಡೆ ಇವತ್ತು ನಾನು ಮಾಡ್ತಾ ಇದ್ದೇನೆ. ಅದಕ್ಕೆ ನೋಡಿ, ಅಕ್ಕಿ ನೀರಲ್ಲಿ ಹಾಕಲಿಕ್ಕೆ ಇಷ್ಟು ಅಕ್ಕಿ ತಗೊಂಡಿದ್ದೇನೆ. ಇದರಲ್ಲಿ ಪತ್ರಡ್ಡೆ ಮತ್ತು ಅರಶಿನ ಎಲೆ ಅಡ್ಡೆ ಮಾಡಲಿಕ್ಕೆ ಉಂಟು. ಇದರಲ್ಲಿ 2 ಪಾವಿನಷ್ಟು ಅಕ್ಕಿ ಉಂಟು. ಸ್ವಲ್ಪ ಸ್ವಲ್ಪ ಮಾಡೋದು. ಅಕ್ಕಿಯನ್ನು ಚೆಂದ ಮಾಡಿ ತೊಳೆದು ತೆಗೆದಿಡುವ. ನಾವು ಸಾರು ಮಾಡಲಿಕ್ಕೆ ಸಹ ಬೇಳೆಯನ್ನು ಚೆಂದ ತೊಳೆದು 2 ಗಂಟೆಗಳ ಕಾಲ ಆದರೂ ಅದನ್ನು ನೆನೆಸಿಡ್ಬೇಕಂತೆ. ಇವರಿಗೆ ಫುಡ್ ಎಲ್ಲ ಹಾಕಿ ತಿಂದೆಲ್ಲ ಆಯಿತು. ಆದ್ರೆ ಸಹ ಕಾಯ್ತಾ ಇದ್ದಾಳೆ. ಎಂಥದಕ್ಕೆ ಕಾಯ್ದ ನೀನು ಚಿನ್ನಕ್ಕ? ಮುನ್ನ ನೋಡಿ, ನಾನು ಉಂಟಲ್ಲ ಇದು ಕಂಠ ಅಂತ ಎಣಿಸಿದ್ದು ಹುಡುಗ ಅಂತ, ಅದಕ್ಕೆ ಮುನ್ನ ಅಂತ ಇಟ್ಟದ್ದು. ಅದು ಹುಡುಗಿ. ಅದು ನೋಡಿದರೆ ಈಗ ಪ್ರೆಗ್ನೆಂಟ್ ಅದು. ಏ ಮುನ್ನು ಹೀಗೆ ಒಮ್ಮೆ ಚಂದ ಬಿಸಿಲಿತ್ತಾಯ್ತು. ಈಗ ಫುಲ್ಲು ಮೋಡಾಗಿದೆ. ಎಷ್ಟೊತ್ತಿಗೆ ಮಳೆ ಬರ್ಬೋದು ಗೊತ್ತು. ನೋಡಿ, ಇಲ್ಲಿ ಒಂದು 2-3 ಎಲೆ ಸಿಗ್ಬೋದು. ಸಾಕು, ಒಂದು 4 ಎಲೆ ಸಿಕ್ಕಿದರೆ ಸಾಕು ನಮಗೆಲ್ಲ. ಮತ್ತೆ ಬಾಳೆ ಎಲೆಯಲ್ಲಿ ಮಾಡುವ. ಇದೆಂತ ಹೇಳಿದರೆ, ಈಗ ಬಾಳೆ ಎಲೆಯಲ್ಲಿ ನಾನು ಮಾಡಿ ಇದನ್ನು ಪರಿಮಳಕ್ಕೆ ತಕ್ಕ ಇಡಬೇಕಷ್ಟೆ. ಮತ್ತು ಅದೆಲ್ಲ ಫುಲ್ ತೂತಲ್ಲ, ಎಂತ ಮಾಡೋದು. ನೋಡಿ, ಇದು ಎಳತ್ತಿ ಎಲೆ, ಇದು ಚೆಂದ ಉಂಟು, ಸಣ್ಣದಾಗಿ ಸಾಕು. ನೋಡಿ, ಸಣ್ಣ ಸಣ್ಣ ಎಲೆ. ಇನ್ನು ನಮಗೆಲ್ಲಿ ಕರಿಕೆಸುವಿನ ಎಲೆ ಉಂಟು ನೋಡಿ, ಸಣ್ಣ ಸಣ್ಣ ಎಲೆಗಳು. ಇದು ಸುರುಳಿ ಸುತ್ತಿ ಮಾಡಲಿಕ್ಕೆ ಬೆಸ್ಟ್. ಇದನ್ನು ತಗೊಳ್ಳುವ. ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನೋಡಿ ಎಷ್ಟೆಲ್ಲ ಬಗೆಯ ಎಲೆಗಳನ್ನು ತಂದಿದ್ದೇನೆ ನೋಡಿ. ಇಲ್ಲಿ ಬೇಸೊಪ್ಪು ಉಂಟು, ಕರಿಬೇವಿನ ಸೊಪ್ಪು, ಅರಶಿಣದ ಎಲೆ. ಇದೊಂದು ಎಲೆ ನನಗೆ ತೋಟದಲ್ಲಿ ಸಿಕ್ಕಿದೆ ಆಯಿತಾ. ಇದು ಎಂತ ಗೊತ್ತಿಲ್ಲ ನನಗೆ, ಮರಸೇವೋ ಎಂತ ಅಂತ ಗೊತ್ತಾಗೋದಿಲ್ಲ. ಮತ್ತು ಇದು ಕಾಡು ಕೆಸು ಸ್ವಲ್ಪ ನಾನು ತಗೊಂಡೆ. ಹಾಗೆ ಇದು ನಾವು ನೆಟ್ಟು ಬೆಳೆಸಿದ್ದು ಕರಿಕೆಸು. ಇದು ಕಾಡು ಕೆಸು ಕೂಡ ನಾವು ಯೂಸ್ ಮಾಡಬೇಕಂತೆ. ಹಾಗೆ ನೋಡಿ, ಸಣ್ಣ ಸಣ್ಣ ಎಲೆ ನಾನು ತಗೊಂಡಿದ್ದೇನೆ ಕಾಡು ಕೆಸು ಇದು. ಯಾಕಂತ ಹೇಳಿದರೆ ನಮ್ಮ ಬೇಯಿಸುವಂತಹ ಹಂಡೆ ಬರೇ ಸಣ್ಣದಲ್ಲ ಹಾಗೆ ಮತ್ತು ಬಾಳೆ ಎಲೆ. ಇಷ್ಟು ಐಟಮ್ ಇವತ್ತು ಬೇಕು ನಮಗೆ. ಇನ್ನು ನಮ್ಮ ಅಡುಗೆ ಸ್ಟಾರ್ಟ್ ಮಾಡುವ. ಹಾಗೆ ಇಲ್ಲಿ ದೇವರಿಗೆ ಸಮರ್ಪಣೆ ಮಾಡಿದಂತಹ 3 ತೆಂಗಿನಕಾಯಿ ಸಹ ಉಂಟು. ಮತ್ತೆಂತ ಹೇಳಿದರೆ, ನನ್ನ ಹಸ್ಬೆಂಡು ಇಲ್ಲಿಗೆ ಹೋಗಿದ್ದಾರೆ, ಹಾಲು ಹಾಕಲಿಕ್ಕೆ ಹೋಗಿದ್ದಾರೆ. ಪರಶುರಾಮ ಸೃಷ್ಟಿಯ ಈ ತುಳುನಾಡಿನಲ್ಲಿ ವಿಶೇಷ ಆಚರಣೆಗಳಲ್ಲಿ ನಾಗರ ಪಂಚಮಿ ಕೂಡ ಒಂದು.
ನಮ್ಮ ಭೂಲೋಕ ನಿಂತಿರುವುದೇ ನಾಗಲೋಕದ ಮೇಲೆ ಎಂದು ನಾವೆಲ್ಲ ನಂಬಿದವರಾಗಿದ್ದೇವೆ. ಹಾಗೆ ಈ ಆಟಿ ತಿಂಗಳಲ್ಲಿ ಹೇಗೆ ಮನುಷ್ಯನ ಆರೋಗ್ಯಕ್ಕೆ ಈ ನಿರಂತರ ಮಳೆಯಿಂದ ತೊಂದರೆಗಳಾಗುತ್ತವೆಯೋ, ಅದಕ್ಕಾಗಿ ನಾವು ಹೇಗೆ ಔಷಧ ಎಲ್ಲ ಸೇವನೆ ಮಾಡಿ ಸರಿ ಮಾಡಿಕೊಳ್ಳುತ್ತೇವೆಯೋ, ಹಾಗೆಯೇ ನಾಗಲೋಕದಲ್ಲಿ ಕೂಡ ಹಲವಾರು ಬದಲಾವಣೆಗಳು ಉಂಟಾಗುತ್ತದೆ ಅಂತ ನಂಬಿ ಅಲ್ಲಿಗೆ ಕೂಡ ಹಾಲನ್ನು ಎರೆದು ನಾಗಲೋಕವನ್ನು ತಂಪು ಮಾಡುವುದರಿಂದ ಪ್ರಕೃತಿಯಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಬಹುದು. ಇದರಿಂದಾಗಿ ಮಣ್ಣು ಫಲವತ್ತತೆ ಹೊಂದಿ ಉತ್ತಮ ಸಮೃದ್ಧಿಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು ಎಂಬಂತಹ ಒಂದು ನಂಬಿಕೆಯಿಂದ ಆಟಿ ತಿಂಗಳಲ್ಲಿ ನಾಗರ ಪಂಚಮಿಯನ್ನು ಆಚರಿಸಲಾಗ್ತದೆ. ಹಾಗಾಗಿ ಈಗ ನಾನು ಒಬ್ಬಳೆ ಈಗ ಫಟಾಫಟ್ ಅಂತ ಅಡುಗೆ ಸ್ಟಾರ್ಟ್ ಮಾಡಬೇಕು. ನಂದು ಕ್ಲೀನಿಂಗ್ ಕೆಲಸ ಎಲ್ಲ ಆಯಿತು ಇವತ್ತು. ಹಾಗೆ ಫಸ್ಟಿಗೆ ಒಂದು ಅನ್ನ ಆಗಬೇಕು ನನಗೆ, ಮತ್ತು ಒಂದು ಸಾರು ಆಗಬೇಕು, ಮತ್ತು ಇದೆರಡು ಬಗೆಯದಾಗಬೇಕು, ಪತ್ರೊಡೆ ಮತ್ತು ಗೆಣಸೆಲೆ. ಹಾಗೆ ಮತ್ತು ಅನ್ನ ಸಾರು ಸಾಕು ಅಂತ ಅನ್ನಿಸ್ತದೆ, ಮತ್ತು ಮೊಸರು ಉಂಟು. ಹಾಗಾಗಿ ಈಗ ಫಸ್ಟಿಗೆ ನಾನು ಅನ್ನ ಒಂದು ಬೇಯಲಿಕ್ಕೆ ಇಟ್ಟು ಸಾರಿಗೊಂದು ರೆಡಿ ಮಾಡಿ ಬಿಡ್ತೇನೆ, ಮತ್ತು ಉಳಿದದ್ದು ಇದನ್ನು ಸ್ಟಾರ್ಟ್ ಮಾಡುವ. ಇಲ್ಲಿ ಈಗ ನಾನು 2 ಗಂಟೆಗಳ ಕಾಲ ನೆನೆಸಲಿಕ್ಕೆ ಇಟ್ಟಂತಹ ತೊಗರಿಬೇಳೆಯನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಬೇಯಲಿಕ್ಕೆ ಇಡುವಾಗ ನಾವು ಅರಶಿನ ಮತ್ತು ತೆಂಗಿನ ಎಣ್ಣೆಯನ್ನು ಕಡ್ಡಾಯವಾಗಿ ಹಾಕಬೇಕು. ನಂತರ ಹೀಗೆ ಮೇಲೆ ಬಂದಂತಹ ನೊರೆಯನ್ನು 3-4 ಬಾರಿ ತೆಗೆದ್ರೆ ನಮಗೆ ಇದರಿಂದ ಆಗುವಂತಹ ಆ್ಯಸಿಡಿಟಿ ಇರಬಹುದು, ಗ್ಯಾಸ್ಟ್ರಿಕ್ ಇರಬಹುದು, ಆಗುವುದಿಲ್ಲ. ನಾನು ಯಾವಾಗಲೂ ಸಾರಿಗೆ ಮಸಾಲೆ ಹುರಿಯುವಾಗ ಕಾಳು ಮೆಣಸು ಅದರೊಟ್ಟಿಗೆ ಸ್ವಲ್ಪ ಅರಶಿನವನ್ನು ಕೂಡ ಫ್ರೈ ಮಾಡಿಕೊಂಡು ಮಸಾಲೆಯನ್ನು ತಯಾರು ಮಾಡಿಕೊಳ್ತೇನೆ. ಇದರಿಂದ ನಮಗೆ ಆರೋಗ್ಯಕ್ಕೆ ಉಂಟಲ್ಲ ತುಂಬ ಬೆನಿಫಿಟ್ ಉಂಟು. ಮತ್ತು ಈ ಕರಿಬೇವಿನ ಸೊಪ್ಪನ್ನು ನಾವು ಕೊತ್ತಂಬರಿ ಸೊಪ್ಪಿನ ಬದಲು ಬಳಸಿಕೊಂಡ್ರೆ ತುಂಬ ಒಳ್ಳೆಯ ಆರೋಗ್ಯ ಪರಿಣಾಮಗಳುಂಟು. ಹಾಗೆ ಇದನ್ನು ನಾವು ತಿನ್ನಬೇಕು, ಕರಿಬೇವಿನ ಸೊಪ್ಪನ್ನು. ಇಲ್ಲಿ ನೋಡಿ ನನ್ನ ಪುಟ್ಟ ಪುಟ್ಟ ಅರಶಿನ ಎಲೆಗಳಿಂದ ಒಂದು ಸಂಪ್ರದಾಯಕ್ಕೆ ಬೇಕಾಗಿ ನಾನು ಗೆಣಸೆಲೆ, ನಮ್ಮಲ್ಲಿ ಇರಡ್ಡಿ ಅಂತ ಹೇಳ್ತೇವೆ, ಮಾಡ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಮಾತ್ರ ಮಾಡಿದೆ, ಒಂದು 5-6 ಏನಾಗಿದೆ. ಉಳಿದದನ್ನು ನಾನು ಬಾಳೆ ಎಲೆಯಲ್ಲಿಯೇ ಕಟ್ಟಿ ಮಾಡಿದ್ದು. ಹಾಗೆ ನಮ್ಮ ಅರಶಿನ ಎಲೆಯಲ್ಲಿ ಮಾಡಿದ ಇರಡ್ಡಿಯನ್ನು ಬೇಯಲಿಕ್ಕೆಲ್ಲ ಇಟ್ಟಾದ ಕೂಡಲೇ ನಾನು ಪತ್ರೊಡೆ ಮಾಡಲಿಕ್ಕೆ ಹೊರಟಿದ್ದೇನೆ. ಇವತ್ತು ನಾನು ಪತ್ರೊಡೆಯನ್ನು 3 ಟೈಪಲ್ಲಿ ಮಾಡಬೇಕು ಅಂತ ಒಂದು ರಿಸ್ಕ್ ತಗೊಂಡಿದ್ದೇನೆ. ನನ್ನ ಹಸ್ಬೆಂಡ್ ಮತ್ತು ಬಾವ ಊಟಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ, ಇಬ್ಬರು ಕೂಡ. ಹಾಗೆ ಅವರು ಬರುವಾಗ ಇದೆಲ್ಲ ಆಗ್ತದ ಅಂತ ಗೊತ್ತಿಲ್ಲ, ಯಾವ ಹಂತಕ್ಕೆ ತಲುಪ್ತದೆ ಗೊತ್ತಿಲ್ಲ, ಕಾದು ನೋಡುವ. ನಾವು ಪತ್ರೊಡೆಗೆ ಮಸಾಲೆ ಮಾಡುವಾಗ ಉಂಟಲ್ಲ, ಅದರಲ್ಲಿ ಫಸ್ಟಿಗೆ ನಾವು ಉದ್ದಿನ ಬೇಳೆ ಮತ್ತು ಮೆಂತೆ ಮತ್ತು ಮೆಣಸು ಹಾಗೆ ಕರಿಬೇವಿನ ಸೊಪ್ಪನ್ನು ಮಾತ್ರ ಹುರಿದುಕೊಳ್ಬೇಕು. ಕೊತ್ತಂಬರಿ ಮತ್ತು ಜೀರಿಗೆಯನ್ನು ಹಸಿಯೇ ಹಾಕಿಕೊಂಡು ಮತ್ತು ಅರಶಿನವನ್ನು ಕೂಡ ಹಾಕಬೇಕು. ಸ್ವಲ್ಪ ಚಿಟಿಕೆ ಇಂಗು ಸಹ ಹಾಕಬೇಕು, ತುಂಬ ಒಳ್ಳೆ ಪರಿಮಳ ಬರ್ತದೆ. ಹಾಗೆ ಇದನ್ನುಂಟಲ್ಲ, ನಾನು ಇದು ಸಹ ಹಾಗೆ ಸಣ್ಣ ಸಣ್ಣ ಎಲೆಗಳನ್ನು ತಗೊಂಡ ಕಾರಣ ಕಾಟು ಸೇವು ಮತ್ತು ಕರಿಸೇವನ್ನು ಮಿಕ್ಸ್ ಮಾಡಿ ನಾನು ರೋಲ್ ಮಾಡಿ ಇಡ್ತಾ ಇದ್ದೇನೆ. ಇದನ್ನು ನಾನು ಕಾವಲಿಯಲ್ಲಿ ಕಾಯಿಸ್ತೇವಲ್ಲ, ತವಾ ಫ್ರೈ ಮಾಡ್ತೇವಲ್ಲ, ಸೊ ಅದಕ್ಕೋಸ್ಕರ ಬಳಸ್ತಾ ಇದ್ದೇನೆ. ಮತ್ತು ಈ ಕಾಟು ಸೇವು ನಾವು ಉಂಟಲ್ಲ ಕೊಯ್ಯುವಾಗಲೇ ತುಂಬ ಕೇರ್ಫುಲ್ಲಾಗಿ ಕೊಯ್ಯಬೇಕಾಯ್ತಾ. ಅದರಲ್ಲಿ ಬೇರೆ ಬೇರೆ ನಮೂನೆ ಉಂಟು. ನನಗೆ ಒಂದು ಗೊತ್ತಾಗಿದೆ ಇದು ತುರಿಸುವುದಿಲ್ಲ ಅಂತ ಹೇಳಿ. ಲಾಸ್ಟ್ ಟೈಮ್ ನಾನು ಚೇಟ್ಲ ಮಾಡಿದ್ದೆಲ್ಲ, ಸೊ ಅದು ತುರಿಸಲಿಲ್ಲ, ಸೇಮ್ ಅದೇ ಬ್ರ್ಯಾಂಡ್ ಇದನ್ನು ಕೊಯ್ದುಕೊಂಡು ಬಂದಿದ್ದೇನೆ. ಹಾಗೆ ಈಗ ನೋಡಿ ಇಷ್ಟು ಸಣ್ಣ ಸಣ್ಣ ಗಾತ್ರದಾಗಿದೆ. ನಾನು ಇಷ್ಟು ಸಣ್ಣದಾಗ್ಬೋದು ಅಂತ ಯೋಚಿಸಲೇ ಇಲ್ಲ ತರುವಾಗ. ಸೊ ಇದನ್ನೀಗ ನಾನು ಬೇಯಲಿಕ್ಕೆ ಇಟ್ಟು ಇನ್ನೊಂದು ಹಂತದಲ್ಲಿ ದೊಡ್ಡ ಎಲೆ ತಂದಿದ್ದೇನಲ್ಲ ಕರಿಸೇವಿದು, ಸೊ ಅದನ್ನು ನೆಕ್ಸ್ಟ್ ಇದರಲ್ಲಿ ಇಡಬೇಕು. ಇದು ನೋಡಿ ಇಷ್ಟೇ ಸಣ್ಣ ಸೈಜಿಗೆ ಕರೆಕ್ಟ್ ಉಂಟು. ನನ್ನ ದೊಡ್ಡ ಕೆಸುವಿನ ಎಲೆಗೆ ಸೈಜ್ ಆಗೋದಿಲ್ಲ. ಅದನ್ನೀಗ ನಾನು ಕಟ್ ಮಾಡಿ ಬೇಯಲಿಕ್ಕೆ ಇಡಬೇಕಾಗ್ತದೆ. ನೋಡಿ ಈ ರೀತಿಯಾಗಿ ಬಂತಲ್ಲ, ಇದು ತುಂಬ ದಪ್ಪಾಗಿದೆ ನೋಡಿ. ಅದೇ ಕರಿಸೇವಿನ ಎಲೆ ಸ್ವಲ್ಪ ದಪ್ಪ ಜಾಸ್ತಿ, ಹಾಗೆ ಅದು ಬೇಯುವುದು ಕೂಡ ಸ್ವಲ್ಪ ನಿಧಾನ. ನೋಡಿ ಇಲ್ಲಿ ನಂದು ಈರಡ್ಡೆ ಕೂಡ ರೆಡಿ ಆಯಿತು. ಈರಡ್ಡೆಯನ್ನು ನಾನು ತಣಿಲಿಕ್ಕೆ ಇಟ್ಟು ಅದರ ನಂತರ ಎಲೆ ಬಿಡಿಸಿದಾಯ್ತಾ. ಅಷ್ಟು ಹೊತ್ತಿಗೆ ಆಗಲೇ ನನ್ನ ಈರಡ್ಡೆಗೆ ಇರುವೆಗಳ ದಾಳಿ ಆಗಿದೆ ಅಂತ. ಪುಣ್ಯಕ್ಕೆ ಅದು ಒಂದು ಮರಳು ಬೀಜ ಹೇಳ್ತೇವಲ್ಲ ಅದು ಬಂದದ್ದು, ಅದನ್ನು ಓಡಿಸಲಿಕ್ಕೆ ಆಯಿತು ನನಗೆ. ಹಾಗೆ ನಾನೀಗ ಒಂದು ಬುತ್ತಿಯಲ್ಲಿ ಹಾಕಿ ಮುಚ್ಚಿಡುವ ಅಂತ ಹೊರಟಿದ್ದೇನೆ. ಒಂದು ದೊಡ್ಡ ಮಳೆ ಬಂತಾಯ್ತಾ ಮಧ್ಯಾಹ್ನ ಆಗುವಾಗ. ಅಷ್ಟು ಹೊತ್ತಿಗೆ ಆಲ್ಮೋಸ್ಟ್ ಎಲ್ಲರದ್ದು ಕೂಡ ಹಾಲು ನಾಗನ ಕಲ್ಲಿಗೆ ಹಾಲು ಎರೆದೆಲ್ಲ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ನಾನು. ಮತ್ತೆ ಇದೆಲ್ಲ ಎಂತ ಮಾಡೋದು, ಮಧ್ಯಾಹ್ನ 3 ಗಂಟೆವರೆಗೆ ಸಹ ಹಾಲು ಎರೆಯುವ ಕೆಲಸವೇ ಆಗ್ತದೆ. ಕೆಲವು ಕಡೆ ಬಾಕಿ ಅದೇ ಮರುದಿವಸ ಸಹ ಮಾಡುವುದಂತ ಉಂಟು. ಇದು ನೋಡಿ ಒಗ್ಗರಣೆ, ಇದೆಲ್ಲ ನಮ್ಮ ಫೇವ್ರಿಟ್ ಆಯಿತಾ. ಒಗ್ಗರಣೆ ಹಾಕಿ ಬೆಲ್ಲ ತೆಂಗಿನಕಾಯಿಯನ್ನು ಪಾಕ ಬರಿಸಿ ನಂತರ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಆಯಿತು, ಹಾಗೆ ನೀರು ಸ್ವಲ್ಪ ಇದಾಗಿ ಅಂತ ಇಟ್ಟಿದ್ದೇನೆ. ನಂತರ ಕಾವಲಿಯಲ್ಲಿ ಮಾಡಲಿಕ್ಕೆ ಆ ಸಣ್ಣ ಸಣ್ಣದು ನಾನು ಬೇಯಿಸಿದೆಲ್ಲ ಅದನ್ನೀಗ ಕಟ್ ಮಾಡಿ ತೆಳು ತೆಳು ಮಾಡಿ ಇಡ್ತಾ ಇದ್ದೇನೆ. ಆ್ಯಕ್ಚುಲಿ ಇದಕ್ಕೆ ಬೇಯಿಸ್ಬೇಕಂತ ಇಲ್ಲ, ಬಟ್ ಬೇಯಿಸಿದರೆ ಸ್ವಲ್ಪ ಬೇಗ ಆಗ್ತದೆ. ನಾವು ಹಸಿಯನ್ನೇ ಇದು ಮಾಡ್ಬೋದು. ಹಸಿ ಕಟ್ ಮಾಡಲಿಕ್ಕೆ ಹೋದರೆ ಸ್ವಲ್ಪ ಹಿಟ್ಟೆಲ್ಲ ಹೊರಗೆಲ್ಲ ಬರ್ತದಲ್ಲ, ಅದಕ್ಕೋಸ್ಕರ ನಾನು ಬೇಯಿಸಿಯೇ ಮಾಡಿದ್ದು. ಒಂದು ಒಳ್ಳೆ ಟೇಸ್ಟ್ ಕೂಡ ಬರ್ತದೆ ಹಾಗೆ ಮಾಡಿದರೆ.
ಈ ಥರ ಕಾಯಿಸುವಾಗ ಉಂಟಲ್ಲ, ಇದಕ್ಕೆ ಬೆಲ್ಲ, ಹುಳಿ, ಖಾರ, ಉಪ್ಪು ಎಲ್ಲ ಟಾಪಲ್ಲಿ ಇರಬೇಕು ಆಯಿತಾ, ಟಾಪ್ ರೇಂಜಲ್ಲಿ ಇರಬೇಕು, ಇಲ್ಲದಿದ್ದರೆ ಅದು ಚಪ್ಪೆ ಚಪ್ಪೆ ಆಗ್ತದೆ. ಇದು ಸಾರಿನೊಟ್ಟಿಗೆ ಊಟ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಇಲ್ಲಿ ಬೆಲ್ಲ ಎಲ್ಲ ಕರೆಕ್ಟಾಗಿ ಪಾಕ ಬಂದಿದೆ. ಈಗ ನೋಡಿ ಎಷ್ಟು ದಪ್ಪಾಗಿದೆ ನೋಡಿ, ಅದು ಇದು ಸ್ವಲ್ಪ ಬೆಂದದು ಕಡಿಮೆ ಆಯ್ತಾ ಇದೆ. ಮತ್ತು ಇದರಲ್ಲಿ ಈಗ ನಾನು ಕೊಚ್ಚಿ ಬೇಯಿಸ್ತಾ ಇದ್ದೇನೆ ನೋಡಿ. ಇಷ್ಟು ಪ್ರಮಾಣದ ಒಗ್ಗರಣೆ ರೆಡಿ ಆಯಿತು. ಹೀಗೆ 3 ನಮೂನೆಯ ಪತ್ರೊಡೆ ರೆಡಿಯಾಗಿದೆ. ಒಂದು ಸ್ವಲ್ಪ ನಾನು ರಾಯ್ತ ಕೂಡ ಮಾಡಿಕೊಂಡೆ, ಬೀಟ್ರೂಟ್ ರಾಯ್ತ ಇರಲಿ ಅಂತ ಹೇಳಿ. ಹಾಗೆ ಈಗ ನನ್ನ ಹಸ್ಬೆಂಡ್ ಮತ್ತು ಭಾವ ಇಬ್ಬರು ಕೂಡ ಬಂದರು. ಸೊ ಊಟದ ಎಲೆಯಲ್ಲಿ ಸಿದ್ಧಪಡಿಸ್ತಾ ಇದ್ದೇನೆ. ಇದು ನಾಗರ ಪಂಚಮಿಯ ಸ್ಪೆಷಲ್ ಊಟದ ತಾಲಿ. ಎಂತಕ್ಕ ಎಂತಕ್ಕ ಎಂತ ಇವತ್ತು ಸಂಜೆ ಬಂಟಿಯನ್ನು ಹಸ್ಬೆಂಡೇ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ. ನೋಡಿ, ಫಾರ್ ದ ಫಸ್ಟ್ ಟೈಮ್ ನಮ್ಮ ಮನೆ ಅಂಗಳದಲ್ಲಿ ನವಿಲು ಗರಿಬಿಚ್ಚಿ ಕುಣಿತಾ ಇರೋದು ನೋಡಿ. ತಿರ್ಗಿ ಉಂಟದು ಮಾತ್ರ. ವಾವ್ ಅದೀಗ ಓಡ್ತದ ಅಂತ. ನೋ ಬಂಟಿ 3 ನವಿಲುಂಟು, 3. ಬಂಟಿ ನೋ ನೋ ಅದರ ಗರಿಯಿಂದ ಉಂಟಲ್ಲ, ನಮ್ಮ ಫ್ಯಾನ್ ತಿರುಗುವಾಗ ಸೌಂಡ್ ಬರ್ತದಲ್ಲ, ಹಾಗೆ ಸೌಂಡ್ ಬರ್ತಾ ಉಂಟು, ಗೊತ್ತುಂಟಾ? Thank you God, thank you for this beautiful scene.